ಪಲಾವ್ ರುಚಿ ಡಬಲ್ ಆಗಬೇಕಾ? ತುಂಬಾ ಸಿಂಪಲ್. ಪಲಾವ್ ಮಾಡುವಾಗ ಈ ಒಂದು ಸೀಕ್ರೆಟ್ ವಸ್ತುವನ್ನು ಹಾಕ್ಕೊಂಡ್ರೆ ಸಾಕು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಒಂಚೂರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ಪಲಾವನ್ನು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಪಲಾವ್ ಮಾಡುವಾಗ ಈ ಒಂದು ಸಿಂಪಲ್ ವಸ್ತುವನ್ನು ಹಾಕ್ಕೊಂಡ್ರೆ ಪಲಾವ್ ರುಚಿ ಡಬಲ್ ಆಗುತ್ತೆ. ಇದೇನು ಗೊತ್ತಾ? ಕಾಯಿ ಹಾಲು. 1 ಕಪ್ಪಷ್ಟು ಕಾಯಿಯನ್ನು ಚೆನ್ನಾಗಿ ಅಂದರೆ ಅದಕ್ಕೆ 1 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ರುಬ್ಬಿಟ್ಟು ಹಾಲನ್ನು ಫಿಲ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ದಪ್ಪ ಹಾಲಿದ್ರೆ ತುಂಬಾ ರುಚಿಯಾಗಿ ಪಲಾವ್ ಬರುತ್ತೆ. 2 ಲೋಟದಷ್ಟು ರೈಸನ್ನು ಪಲಾವ್ ಮಾಡೋದಕ್ಕೆ 20 ನಿಮಿಷ ಮುಂಚೆ ನೆನೆ ಹಾಕಿ ಬಿಟ್ಟಿದ್ದೇನೆ. ರೈಸನ್ನು ಯಾವತ್ತೂ ನೀವು ನೆನೆ ಹಾಕಿ ಪಲಾವ್ ಮಾಡಿದರೆ ಪಲಾವ್ ಸೂಪರಾಗಿ ಬರುತ್ತೆ. ಈಗ ಪಲಾವನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಶುದ್ಧ ತುಪ್ಪ ಅಂದರೆ ಮನೆಯಲ್ಲೇ ಮಾಡಿರುವಂಥ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಕುಕ್ಕಿಂಗ್ ಆಯಿಲನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ಹೇಳಿಬಿಡ್ತೀನಿ. ಮೊದಲಿಗೆ 1-2-3 ಹಸಿಮೆಣಸಿನ್ಕಾಯಿ, 1 ಪಲಾವ್ ಎಲೆ, 3-4 ಲವಂಗ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಸೊಂಪು, 4-5 ಏಲಕ್ಕಿ, ಹಾಗೆಯೇ ಚಕ್ಕೆ, ಹಾಗೆಯೇ ಸ್ಟಾರ್ ಕೂಡ ಹಾಕೋಬೋದು. ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ತೊಳೆದ್ಬಿಟ್ಟು. ಇದನ್ನೇನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಹಾಗೆಯೇ ತರಕಾರಿ 1 ಟೊಮೆಟೊ, 1 ಆಲೂಗಡ್ಡೆ, ಒಂದು ಸ್ವಲ್ಪ ಹಸಿ ಬಟಾಣಿ, ಹಾಗೆಯೇ ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಬೀನ್ಸನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಸಿ ಬಟಾಣಿ ಇಲ್ಲದಿದ್ದರೆ ನಾರ್ಮಲ್ ಬಟಾಣಿನ ನೆನೆ ಹಾಕಿ ಹಾಕೋಬೋದು. ಇವಾಗ ತುಪ್ಪ ಕಾದ ನಂತರ ಈ ಎಲ್ಲ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು. ಮತ್ತು ಗರಂ ಮಸಾಲೆ ಇಂಗ್ರೀಡಿಯೆಂಟನ್ನು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಹುರಿದ್ಕೋಬೇಕು. ಗರಂ ಮಸಾಲೆ ಇಂಗ್ರೀಡಿಯೆಂಟ್ ಫ್ಲೇವರ್ ಬಿಡೋ ತನಕ ಹುರ್ಕೊಂಡಾದ ನಂತರ 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ಈರುಳ್ಳಿನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಪ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆದ ನಂತರ 1 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೇನೆ. ಇದನ್ನು ಕೂಡ ಅಷ್ಟೇ ಕಮ್ಮಿ ಉರಿ ಇಟ್ಕೊಂಡು ಒಂದ್ಸರಿ ಮಗುಚ್ಕೊಳ್ಳಿ. ಅದಾದ ನಂತರ ತರಕಾರಿನ ಹಾಕೋಬೋದು. ತರಕಾರಿ ನಿಮ್ಮ ಇಷ್ಟದ್ದು ಹಾಕೋಬೋದು, ಏನೂ ತೊಂದರೆ ಇಲ್ಲ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. 1/4 ಚಮಚದಷ್ಟು ನಾನು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಮತ್ತು ತುಪ್ಪದಲ್ಲಿ ಇದೊಂದು ಸ್ವಲ್ಪ ಬೇಯಲಿ. 1 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೇಯಬೇಕು ಈ ತರಕಾರಿ. ಅದಾದ ನಂತರ 1/4 ಕಪ್ಪಷ್ಟು ಮೊಸರನ್ನು ಹಾಕ್ಕೊತಾ ಇದ್ದೇನೆ. ಜಾಸ್ತಿ ಮೊಸರು ಹುಳಿ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಪಲಾವ್ ಜಾಸ್ತಿ ಹುಳಿ ಆದರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಹಾಗೆ ಸುಮ್ಮನೆ ಮುಚ್ಚಿಬಿಟ್ಟು ಜಸ್ಟ್ 1-2 ನಿಮಿಷ ಬಿಟ್ಬಿಡಿ. ಸ್ವಲ್ಪ ತರಕಾರಿ ಮೆತ್ತಗಾಗಲಿ. 2 ನಿಮಿಷ ಆದ ನಂತರ ಜಸ್ಟ್ ಒಂದ್ಸರಿ ಮಗುಚ್ಕೊಳ್ಳಿ. ಮಗುಚಿ ಆದ ನಂತರ ರೆಡಿ ಮಾಡಿಟ್ಟಿರುವಂತಹ ನೆನೆ ಹಾಕಿಟ್ಟಿರುವಂತಹ ರೈಸನ್ನು ನೀರನ್ನು ಬಸಿದ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ನಾವು ಈ ಥರ ರೈಸನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನಾನು ರೆಡಿ ಮಾಡಿಟ್ಟಿದ್ದೀನಲ್ವ, 2 ಲೋಟ ರೈಸಿಗೆ 1 ಲೋಟದಷ್ಟು ಕಾಯಿ ಹಾಲನ್ನು ಹಾಕ್ಕೊತಾ ಇದ್ದೇನೆ. 3 ಲೋಟದಷ್ಟು ನೀರು ಹಾಕ್ತಾ ಇದ್ದೇನೆ. 1/2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೇನೆ. ಸ್ವಲ್ಪ ಲಿಂಬೆ ರಸ ಹಿಂಡ್ತಾ ಇದ್ದೇನೆ. ಉಪ್ಪು ಬೇಕಾದರೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ರೈಸ್ ಎಷ್ಟು ಹಾಕ್ತೀವೋ ಅದರ ಡಬಲ್ ನಾವು ನೀರು ಹಾಕಬೇಕು. ಬಟ್ ನಾನು ರೈಸ್ 2 ಲೋಟ ಹಾಕಿದರೆ ನೀರು 3 ಲೋಟ ಹಾಕಿದ್ದೇನೆ. 1 ಲೋಟ ಕಾಯಿ ಹಾಲು ಹಾಕಿದ್ದೇನೆ. ಆದ್ದರಿಂದ ಅದು ಕರೆಕ್ಟಾಗಿ ಮೆಷರ್ಮೆಂಟ್ಗೆ ಸಿಗುತ್ತೆ ನಮಗೆ. ಇವಾಗ ಕುಕ್ಕರ್ ಲಿಡ್ಡನ್ನು ಬಂದ್ ಮಾಡಿಬಿಟ್ಟು 2 ವಿಷಲ್ ಹಾಕಿಸಿದರೆ ಸೂಪರ್ ಆಗಿರುವಂಥ ಘಮ ಅನ್ನುವಂಥ ತುಂಬಾ ರುಚಿಯಾಗಿರುವಂಥ ಪಲಾವ್ ರೆಡಿಯಾಗಿರುತ್ತೆ. ನನ್ನ ಮಾತನ್ನು ನಂಬಿ ಕಾಯಿ ಹಾಲನ್ನು ಹಾಕಿ ನೀವು ಪಲಾವ್ ಮಾಡಿದರೆ ಪಲಾವ್ ರುಚಿ ಡಬಲ್ ಆಗುತ್ತೆ. ನಿಮಗೆ ಯಾವ ಹೋಟೆಲಲ್ಲೂ ಕೂಡ ಇದೆಯಲ್ವ, ಇಷ್ಟು ರುಚಿಯಾದ ಪಲಾವ್ ತಿನ್ನೋದಕ್ಕೆ ಸಿಗಲ್ಲ. ಆರೋಗ್ಯಕ್ಕೆ ಕೂಡ ತುಂಬ ಅಂತಂದರೆ ತುಂಬಾ ಒಳ್ಳೆಯದು ಕಾಯಿ ಹಾಲು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.